ಅವರಿಗೆ ಅವರು ಹೇಳ್ತಾರೆ, ನೋಡಪ್ಪ, ಯತಿಗಳ ದೇಹ ವಿಸರ್ಜನೆಯನ್ನು 2 ಥರ ಮಾಡಬೇಕು. ಈ ಅಧಿಷ್ಠಾನ ಕಟ್ಟೋದು ಅದೆಲ್ಲ ಅಲ್ಲ. ಒಂದು, ನದಿಯಲ್ಲಿ ಬಿಡಬೇಕು, ಕಾಲಿಗೆ ಮಡಕೆಗಳನ್ನು ಕಟ್ಟಿ ಬಿಟ್ಬಿಡಬೇಕು, ಇಲ್ಲ ಅರಣ್ಯದಲ್ಲಿ ಎಸಿಬೇಕು. ಇದು 2 ಥರ ಇರೋದು ಕಣಯ್ಯ ಅಂತೆಲ್ಲ ಹೇಳಿರ್ತಾರೆ. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಭವಿಷ್ಯವನ್ನು ಬಲ್ಲವರಾಗಿದ್ದರು. ಅವ್ರ ವಿಷಯ ನನಗೆ ತುಂಬ ಹತ್ತಿರದಲ್ಲಿ ಗೊತ್ತಿದೆ. ಅದಕ್ಕೆ ಬೇರೆ ಕಾರಣ, ಅದು ವೈಯಕ್ತಿಕ, ಅದಿರಲಿ. ಆ ರಾಮ್ ಭಟ್ರಿಗೆ ಹೇಳಿದ್ರವರು, ಯತಿಯ ದೇಹ ವಿಸರ್ಜನೆ ಹೇಗೆ ಆಗಬೇಕು ಅಂತ ಎಂದೂ ಇಲ್ಲದೇ ಇದ್ದು ಅವರೆಲ್ಲ ನಾಳೆ ಆಗೋದು ಇವತ್ತು ಹೇಳ್ತಾ ಇದ್ದರು. ಮಾರನೆಯ ದಿವಸ ತುಂಗೆ ತುಂಬಿ ಹರಿತಾ ಇದ್ದಾಳೆ, ಉಗ್ರವಾಗಿದ್ದಾಳೆ. ಬೆಳಗ್ಗೆ ಸ್ನಾನಕ್ಕೆ ಹೋದರು. ಅವರ ಅಂತೆವಾಸಿ ಬಂದು ಹೇಳಿದರು ಅವರಿಗೆ, ಗುರುಗಳೇ, ಇವತ್ತು ನದಿ ಸ್ನಾನ ಬೇಡ, ನೀರು ಕಾಸಿದ್ದೀನಿ, ಇಲ್ಲೇ ದಯವಿಟ್ಟು ಬಚ್ಚಲಲ್ಲೇ ಸ್ನಾನ ಆಗಲ್ಲ, ನಾವು ನದಿ ಸ್ನಾನವೇ ಮಾಡಬೇಕು ಅಂದರು. ಭಾಳ ಉಗ್ರವಾಗಿ ಬರ್ತಾ ಇದ್ದಾಳೆ ತುಂಗೆ. ಇವರು ಹೋದರು. ಶಿಷ್ಯರು ಅವರ ಪಂಚೆಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಆ ನೀರಿನಲ್ಲಿ ಕುಳಿತು ಪದ್ಮಾಸನ ಹಾಕಿದ್ದಾರೆ, ಕುಂಭಕ ಮಾಡಿದ್ದಾರೆ, ಅಂದರೆ ಗಾಳಿಯನ್ನು ಒಳಗೆ ಸೇರಿಸಿದ್ದಾರೆ. ದೊಡ್ಡದೊಂದು ಅಲೆ ಬಂತು, ಹೊಡ್ಕೊಂಡು ಬಿಡ್ತು. ಪ್ರಶ್ನೆ, ನಾವೇನಾದರೂ ನೀರಿನಲ್ಲಿ ಮುಳುಗಿದ್ರೆ ಏನು ಮಾಡ್ತೀವಿ? ಈಗ ಪದ್ಮಾಸನ ಹಾಕೊಂಡು ಕೂತಿರ್ತೀವಿ, ಅಂದ್ಬಿಡ್ತೀವಿ ಅಲ್ವೇನ್ರಿ? ಪದ್ಮಾಸನ ಬಿಚ್ಚೋಗುತ್ತೆ, ಕಹಿ ಬಿಚ್ಚೋಗುತ್ತೆ, ಒಳಗೆ ಹೋಗ್ಬಿಡುತ್ತೆ ನೀರು, ಸತ್ತೋಗ್ಬಿಡ್ತೀವಿ. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ದೇಹವನ್ನು ತುಂಗೆ ಎಳ್ಕೊಂಡು ಹೋಗ್ಬಿಟ್ರು. ಆಮೇಲೆ ಯಾರೋ ಒಂದಿಬ್ಬರು ನುಗ್ಗಿದ್ರು, ಕೆಳಗೆ ಬಿದ್ದರು, ನೀರಿನಲ್ಲಿ ಈಜ್ಕೊಂಡು ಹೋದರು, ಅವ್ರನ್ನ ಎಳ್ಕೊಂಡು ಬಂದರು. ದಯವಿಟ್ಟು ಗಮನಿಸಿ, ಎಳೆದುಕೊಂಡು ಬಂದಾಗಲೂ ಪದ್ಮಾಸನ ಇದೆ, ಹಾಗೇನೆ ಹೋಗಿಬಿಟ್ಟಿದ್ದಾರೆ. ಯಾರ್ಯಾರೋ ಹೇಳಿದರು, ಒದ್ದಾಡಿದರು, ಅವನು ಕೂಡಿಸಿ ಹೀಗೆ ಬೀಳ್ತೆ, ದೇಹ ಬಿದ್ದೋಗ್ತಾ ಇದೆ, ಪದ್ಮಾಸನ ಬಿಚ್ಚಿಲ್ಲ. ಯಾರಿಗೋ ಅವರ ತೃಪ್ತಿ ಆಗಬೇಕು ಅಂತ ವೈದ್ಯರನ್ನು ಕರ್ಕೊಂಡು ಬಂದರು. ವೈದ್ಯರು ಹೇಳಿದರು, ಇಲ್ಲ ಹೋಗಿಬಿಟ್ಟಿದ್ದಾರೆ ಅಂತ. ಆದರೆ ಬಹಳ ದೊಡ್ಡ ಪ್ರಶ್ನೆ ಇದ್ದಿದ್ದು, ದೇಹದ ಒಳಕ್ಕೆ ನೀರೇ ಹೋಗಿಲ್ಲ, ಕುಂಭಕದಲ್ಲಿದ್ದವರು ಹಾಗೇ ಇದ್ದಾರೆ. ಆನಂತರ ಸನ್ಯಾಸಿಗಳು ಹೋದರೆ ಹೇಗಯ್ಯ ಹೋಗಬೇಕು ಅಂದರೆ, ಅದಕ್ಕೆ ಒಂದು ಶಾಸ್ತ್ರೀಯ ವಿಧಾನ ಇದೆ. ಪ್ರಾಣ ಹೋಗಬೇಕಾಗಿದ್ದರೆ ಹೇಗೆ ಹೋಗಬೇಕು? ಅದಕ್ಕೆ ಶಾಸ್ತ್ರ ಏನಪ್ಪ ಹೇಳುತ್ತೆ ಅಂದರೆ, ಅವರು ನಿಜವಾದ ಯೋಗಿಯಾಗಿದ್ದರೆ 11ನೆಯ ರಂಧ್ರದ ಮೂಲಕ ಹೋಗಬೇಕು. 11ನೆಯ ರಂಧ್ರದ ಮೂಲಕ ಹೋಗಬೇಕು ಅಂದರೆ ಅರ್ಥ ಏನು? ಯಾವ ರಂಧ್ರದ ಮೂಲಕ, ಭಾಳ ಗಮನ ಇಟ್ಟು ಕೇಳಬೇಕು ಇದನ್ನು. ನಿಮಗೆ ವಿಷ್ಣು ಅಂದರೆ ಅರ್ಥ ಗೊತ್ತಾ? ವಿಷ್ಣು ಅಂದರೆ ಅರ್ಥ ಗೊತ್ತೇನ್ರಿ? ಹ್ಞೂ ಅಂತಲಾದರೂ ಹೇಳಿ, ಇಲ್ಲ ಅಂತಲಾದರೂ ಹೇಳಿ. ಏನಮ್ಮ ವಿಷ್ಣು ಅಂದರೆ ಅರ್ಥ ಏನು? ನೀವು ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅನ್ನೋದನ್ನು ಹೇಳ್ತಾ ಇದ್ದೀರಿ. ಯಾರು ಸರ್ವವ್ಯಾಪಿ ಅಂತ ಹೇಳಿದ್ದು? ಯಾರು ಹೇಳಿದ್ದು? ನಿಮ್ಮ ಹೆಸರೇನಮ್ಮ? ರೂಪನ ಏನಮ್ಮ ಅರ್ಥ? ರೂಪ ಅಂದರೆ ಅರ್ಥ ಏನು? ಆಕಾರ. ಅದು ಸ್ವರೂಪ ಅಂತ ಅಂದ್ಕೊಳ್ತೀವಿ ನಾವೆಲ್ಲರೂ. ಅಂದರೆ ನಿಮ್ಮ ಹೆಸರಿನ ಅರ್ಥ ನಿಮ್ಮ ಹೆಸರಿನಲ್ಲಿ ನಿಂತ್ಕೊಂಡಿದೆ. ನಾನು ಕೇಳ್ತಿರೋದು ವಿಷ್ಣು ಅಂದರೆ ಅರ್ಥ ಏನು? ಅದರೊಳಗೆ ಹೆಸರಿನಲ್ಲಿ ಅರ್ಥ ಇರಬೇಕು. ವಿಷ್ಣು ಅಂದರೆ ಅರ್ಥ, ವಿಷ್ಣುವನ್ನು ಕೇಳಿದರೆ ಏನಪ್ಪ ಅರ್ಥ ಏನಪ್ಪ ಅಂದರೆ ವಿಶತಿ ಇತಿ ವಿಷ್ಣು ಅಂತ. ವಿಶತಿ ಅಂದರೆ ಪ್ರವೇಶ ಮಾಡುವುದು ಅಂತ. ಎಲ್ಲಿ ಪ್ರವೇಶ ಮಾಡೋದು? ನಮ್ಮಲ್ಲಿ ಪ್ರವೇಶ ಮಾಡುವುದು. ಹೀಗಾಗಿಯೇ ಮಾಧ್ವ ಸಿದ್ಧಾಂತದಲ್ಲಿ ಜೀವಾತ್ಮ ಅಂತ ಕರೀತಾರೆ ಅದನ್ನು. ಪರಮಾತ್ಮ ಅಲ್ಲಿ, ಇಲ್ಲಿ ಜೀವಾತ್ಮ ಇದ್ದಾನೆ. ಯಾರಯ್ಯ ಜೀವಾತ್ಮ ಅಂದರೆ ವಿಷ್ಣುವೇ.
ವಿಶತಿ ಇತಿ ವಿಷ್ಣು. ಹೇಗೆ ಬಂದ ಆತ, ಹೇಗೆ ಪ್ರವೇಶ ಮಾಡಿದ ದೇಹದಲ್ಲಿ ಅಂದರೆ ಈ 11ನೆಯ ರಂಧ್ರದ ಮೂಲಕ ಪ್ರವೇಶ ಮಾಡ್ತಾನೆ. ಐತರೇಯ ಉಪನಿಷತ್ತಿನಲ್ಲಿ ಯದೇತದ್ ಹೃದಯಂ ಮನಸಶ್ಚ ಏತತ್ ಸೌಜ್ಞಾನಂ ವಿಜ್ಞಾನಂ ಆಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿ ಧೃತಿ ಮತಿ ಮನೀಷಿ ಜ್ಯೂತಿ ಸ್ಮೃತಿ ಸಂಕಲ್ಪ ಕಾಮವಶಃ ಏತಾನಿ ಸರ್ವಾಣಿ ಏವ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ಅಂತ ಆ ಋಷಿ ಮುಕ್ತಾಯ ಮಾಡ್ತಾನೆ. ಆತ್ಮೀಯರೇ, ಓಡ್ತಾ ಇದ್ದೀನಿ ಗೊತ್ತು ನನಗೆ, ಈ 11ನೆಯ ರಂಧ್ರದಿಂದ ಬರುತ್ತಲ್ಲ ದೇಹದೊಳಕ್ಕೆ, ಅದು 11ನೇ ರಂಧ್ರದ ಮೂಲಕ ವಾಪಸ್ ಹೋಗಬೇಕು. ಅದಕ್ಕೆ ಈ ರಂಧ್ರವನ್ನು 11ನೆಯ ರಂಧ್ರವನ್ನು ಬ್ರಹ್ಮರಂಧ್ರ ಅಂತ ಕರೆದರು. ನಮಗೆ ಕಣ್ಣಲ್ಲೋ ಮೂಗಿನಲ್ಲೋ ಬಾಯಿನಲ್ಲೋ ಹೋಗುತ್ತೆ ಹೋದರೆ, ಆದರೆ ಯೋಗಿಗಳಿಗೆ 11ನೇ ದ್ವಾರದಲ್ಲಿ ಹೋಗಬೇಕು. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೋದಾಗ, ಸಾಮಾನ್ಯವಾಗಿ ಎಲ್ಲ ಸನ್ಯಾಸಿಗಳು ಹೋದಾಗ ಏನು ಮಾಡ್ತಾರೆ ಅಂದರೆ, ತೆಂಗಿನಕಾಯಿಗಳು ತಗೊಂಡು ಒಂದು ಸರತಿ ಸಾಲಲ್ಲಿ ನಿಂತ್ಕೊಳ್ತಾರೆ, ಫಟ್ ಅಂತ ಹೊಡಿತಾರೆ. ಈ ಮೂಳೆ ಹೊಡೆಯೋದು ಭಾಳ ಕಷ್ಟ, ಇದು ಭಾಳ ದೃಢವಾಗಿದೆ. ಇದು ಸುಮಾರು ಒಂದು 60-70 ಜನ ನಿಂತಿರ್ತಾರೆ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತಗೊಂಡು ಹೊಡೆಯೋದು, ಒಬ್ಬರಾದ್ಮೇಲೆ ಒಬ್ಬರು. ಯಾಕೆಂದ್ರೆ ಹೊಡೆಯೋದು ಭಾಳ ಕಷ್ಟ ಇದು. ಆದರೆ ಆಶ್ಚರ್ಯ ಏನು ಅಂದರೆ, ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪಟ್ಟಿ ಎಲ್ಲ ಒಂದು ನಿಂತ್ಕೊಂಡ್ಬಿಟ್ರೆ ಒಂದು 100 ಜನ ಸ್ವಾಮಿಗಳ ತಲೆ ಹೊಡೆಯೋಣ ಅಂತಂತ, ಮೊದಲನೇ ಮನುಷ್ಯ ಒಂದು ತಲೆ ಹೊಡಿತಾ ಇದ್ದಾಗೆ ತೆಕ್ಕೊಂಡ್ಬಿಡ್ತು. ಮೊದಲೇ ಹೋಗ್ಬಿಟ್ಟಿತ್ತದು. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಚೈತನ್ಯ, ಜೀವ, ಆ ಪರಮಾತ್ಮ ಶಕ್ತಿ, ಆ ಬ್ರಹ್ಮನ್ನನ್ನುವುದು ಏನು ಪ್ರವೇಶ ಮಾಡಿತ್ತೋ 11ನೆಯ ದ್ವಾರದ ಮೂಲಕ ಹೋಗಿಬಿಟ್ಟಿತ್ತು. ನಮಗೆಲ್ಲ ಹೋಗಲ್ಲ, ನಮ್ಮ ಕಣ್ಣಲ್ಲೋ ಮೂಗಿನಲ್ಲೋ ಹೋಗುತ್ತೆ ಅಷ್ಟೇ. ಅಂದರೆ ಅದು 11ನೆಯ ದ್ವಾರ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದೇನೆ, ಗಮನ ಇಟ್ಟು ಕೇಳಿ. ಜೀವಭೂತ ಮಹಾಬಾಹೋ, ಅಯ್ಯ ಅರ್ಜುನ, ಈ ಪರಾಪ್ರಕೃತಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆ ಪರಾಪ್ರಕೃತಿ ಅಂದರೆ ಯಾವುದಪ್ಪ ಅಂದರೆ ಜೀವಭೂತ ಮಹಾಬಾಹೋ. 8 ಪ್ರಕೃತಿಗಳನ್ನು ನಾವು ನೋಡಿದ್ದೇವೆ, ಅವೆಲ್ಲ ಅಪರಾಪ್ರಕೃತಿ. ಪರಾಪ್ರಕೃತಿ ಅಂದರೆ ಜೀವ ಅನ್ನತಕ್ಕಂಥದ್ದು ನಮ್ಮಲ್ಲಿ ಪ್ರವೇಶ ಆಗತಕ್ಕಂಥದ್ದು. ಆ ಜೀವ ಅನ್ನತಕ್ಕಂತಹ ಪರಾಪ್ರಕೃತಿಯನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ಅವನು ವಿಜ್ಞಾನಿ. ಜ್ಞಾನಂ ವಿಜ್ಞಾನ ಸಹಿತಂ. ಈ ವಿಜ್ಞಾನವನ್ನು, ಆ ಪರಾಪ್ರಕೃತಿಯನ್ನು ಕುರಿತು ನಾನು ಸ್ವಲ್ಪ ಮಾತಾಡ್ತೀನಿ ಕಡಪ, ಸಾವಧಾನವಾಗಿ ಕೇಳು ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ್ದಾನೆ. ಇಲ್ಲಿಯ ತನಕ ಅರ್ಜುನ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಂತಹ ಕೃಷ್ಣ ಬಗೆ ಬಗೆಯ ಯೋಗಗಳನ್ನು ವರ್ಣನೆ ಮಾಡಿದಾಗ, ತದೇಕಂ ವದ ನಿಶ್ಚಿತ್ಯ, ಯಾವ್ದಾದ್ರು ಒಂದು ಹೇಳಪ್ಪ, ಇಷ್ಟೊಂದು ಹೇಳ್ತಾ ಇದೀಯ, ಅಷ್ಟು ಅರ್ಥ ಆಗ್ತಾಯಿಲ್ಲ ನನಗೆ ಅಂತ ಹೇಳಿ 6ನೇ ಅಧ್ಯಾಯದ ಕೊನೆಯಲ್ಲಿ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥೀವ ಲವದೃಢಂ, ನನ್ನ ಮನಸ್ಸು ತುಂಬ ಚಂಚಲವಾಗಿ ಬಿಟ್ಟಿದೆ, ನೀನು ಹೇಳ್ತಾ ಇರೋದನ್ನು ನಿರ್ಣಯ ಮಾಡಲಿಕ್ಕೆ, ತಗೊಳ್ಳಿಕ್ಕೆ, ಗ್ರಹಿಸಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ಏನಾದರೂ ಒಂದು ಅತ್ಯಂತ ಖಚಿತವಾದ್ದು ಒಂದು ಸತ್ಯವನ್ನು ನನಗೆ ಹೇಳು ಅಂತ ಅರ್ಜುನ ಪ್ರಾರ್ಥನೆ ಮಾಡಿದಾಗ, ಅದರ ಜಾಡನ್ನು ಹಿಡಿದು ಕೃಷ್ಣ 7ನೇ ಅಧ್ಯಾಯವನ್ನು ಹೇಳಲಿಕ್ಕೆ ಹೊರಡ್ತಾನೆ. ಲೌಕಿಕ ಜ್ಞಾನದಲ್ಲಿ ವಿಜ್ಞಾನ ಅಂದರೆ ಬೇರೆ, ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ. ಅದು ರಸಾಯನಶಾಸ್ತ್ರ ಆಗಿರಬಹುದು, ಭೌತಶಾಸ್ತ್ರ ಆಗಿರಬಹುದು, ಗಣಿತಶಾಸ್ತ್ರ ಆಗಿರಬಹುದು, ಗಣಕಶಾಸ್ತ್ರ ಆಗಿರಬಹುದು. ಇಂತಹ ವೈಜ್ಞಾನಿಕ ಕ್ಷೇತ್ರದ ವಿಷಯ ವಿಜ್ಞಾನ ಅಂದರೆ ಅದು ಲೌಕಿಕದ ಮಾತು. ಆದರೆ ಅಧ್ಯಾತ್ಮದಲ್ಲಿ, ಪಾರಲೌಕಿಕದಲ್ಲಿ ವಿಜ್ಞಾನ ಅಂದರೆ ಬೇರೆ. ಅದನ್ನು ಕುರಿತು ಕೃಷ್ಣ
ಜ್ಞಾನ ವಿಜ್ಞಾನ ಯೋಗದಲ್ಲಿ ಮಾತಾಡ್ತಾ ಇದ್ದಾನೆ. ಈಗಾಗಲೇ 4ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಕುರಿತು ಮಾತನಾಡಿದ ಮೇಲೆ ಮತ್ತೊಮ್ಮೆ ಜ್ಞಾನದ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಆದರೆ ಈ ಬಾರಿ ಮಾತಾಡ್ತಾ ಇರತಕ್ಕಂಥದ್ದು ವಿಶೇಷವಾದ ಜ್ಞಾನ ಅಂತ ಹೇಳ್ತಾ ಇದ್ದಾನೆ. ಮತ್ತು ಒಂದು ಪ್ರಧಾನವಾದ ಪ್ರಮಾಣ ವಚನವನ್ನು ತಗೊಂಡಿದ್ದಾನೆ ಕೃಷ್ಣ. ಈ ಜ್ಞಾನವನ್ನು ಕೇಳಿದ ಮೇಲೆ ಇನ್ನೇನನ್ನೂ ತಿಳುಕೊಳ್ಳಬೇಕಾದ್ದೇ ಇಲ್ಲ. ಈಗ ಜ್ಞಾನ ವಿಜ್ಞಾನ ಯೋಗವನ್ನು ಅರ್ಥ ಮಾಡಿಕೊಂಡ ಮೇಲೆ ಮತ್ತಿನ್ಯಾವ ಜ್ಞಾನದ ಅವಶ್ಯಕತೆಯೂ ಇಲ್ಲ. ಆದರೆ ಈ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ಜನಗಳು ಬಹಳ ಕಡಿಮೆ. ಕೃಷ್ಣ ತನ್ನ ಕಾಲಕ್ಕೆ ಹೇಳ್ತಾ ಇದ್ದಾನೆ, ತಾನು ಮಾತಾಡ್ತಾ ಇರತಕ್ಕಂಥ ಜ್ಞಾನ ವಿಜ್ಞಾನ ಯೋಗವನ್ನು ಅಧ್ಯಯನ ಮಾಡಲಿಕ್ಕೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯ. ಸಿದ್ಧರಾಗಿ ಇದನ್ನು ಅಧ್ಯಯನ ಮಾಡಲಿಕ್ಕೆ ಬರತಕ್ಕಂಥವ್ರು 1000 ಜನದಲ್ಲಿ ಯಾರೋ ಕೆಲವರು, 1000 ಮಂದಿಯಲ್ಲಿ ಯಾರೋ ಬಿಡಿ ಮಂದಿ ಒಂದಷ್ಟು ಜನ ಬರ್ತಾರಷ್ಟೇ ಇದನ್ನು ಅಧ್ಯಯನ ಮಾಡಲಿಕ್ಕೆ. ಹಾಗೆ ಬಂದ ಬಿಡಿ ಮಂದಿಯಲ್ಲಿಯೂ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಯಾರೋ ಕೆಲವರು 1000ದೊಳಗೋ 1,00,000 ಜನದಲ್ಲೋ ಒಬ್ಬರು ಇಬ್ಬರು ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಏನು, ತಾತ್ವಿಕವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಮುಂದೆ ಅದೇ ಕೃಷ್ಣ ಹೇಳ್ತಾನೆ, ಎಲ್ಲವೂ ವಾಸುದೇವ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹುಜನ್ಮನಾಂ ಗಂತೆ. ಹಲವಾರು ಜನ್ಮಗಳು ಕಳೆದ ಮೇಲೆ ಬಹೂನಾಂ ಜನ್ಮನಾಮಂತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ದುರ್ಲಭ. ಇದು ಬಹಳ ಅತ್ಯಂತ ರಹಸ್ಯವಾದ ಶ್ಲೋಕ. ಅದು ಬಹೂನಾಂ ಜನ್ಮನಾಂ ಅಂತೆ, ಅನೇಕಾನೇಕ ಜನ್ಮಗಳ ಅಧ್ಯಯನದ, ತಪಸ್ಸಿನ, ಯೋಗದ, ಅಭ್ಯಾಸದ ಪರಿಣಾಮವಾಗಿ ಯಾವುದೋ ಒಂದು ಜನ್ಮದಲ್ಲಿ ವಾಸುದೇವ ಸರ್ವಮಿತಿ ಸಮಹಾತ್ಮ. ಕೃಷ್ಣನೇ ಹೇಳ್ತಾ ಇದ್ದಾನೆ, ಸ ಮಹಾತ್ಮ ಸುದುರ್ಲಭ. ಅಂಥವ್ರು ಸಿಗೋದು ಭಾಳ ಕಡಿಮೆನ್ರಿ, ಭಾಳ ಕಡಿಮೆ. ಎಂತಹವರು ಸಿಗುವುದು? ವಾಸುದೇವ ಸರ್ವಮಿತಿ. ಇದು ವಸು. ವಸು ಅಂದರೆ ಚಿನ್ನ. ಹೌದು, ಎಲ್ಲವೂ ವಸುವೇ, ಎಲ್ಲವೂ ವಾಸುದೇವನೇ ಅಂತ ತಿಳಿದುಕೊಳ್ಳುವ ಅರ್ಥ ಯಾರು ಮಾಡಿಕೊಂಡಿರುತ್ತಾರೆಯೋ ಆತ ಮಹಾತ್ಮ. ಕೃಷ್ಣ ಮಹಾತ್ಮ ಅನ್ನೋದಕ್ಕೆ ನಿರ್ಣಯ ಕೊಟ್ಟ. ವಾಸುದೇವ ಸರ್ವಂ ಇತಿ. ಸರ್ವಂ ಸರ್ವವೂ, ಎಲ್ಲವೂ ವಾಸುದೇವನೇ ಅಂತ ಅರ್ಥ ಮಾಡಿಕೊಳ್ಳುವವರು ಮಹಾತ್ಮ. ಅಂತಹ ಮಹಾತ್ಮರು ಬಹಳ ದುರ್ಲಭ, ಸಿಗೋದೇ ಬಹಳ ಕಷ್ಟ. ಹೀಗಾಗಿ ಈಗ ಹೇಳತಕ್ಕಂತಹ ಯೋಗ, ಇದರ ಹಿಂದೆ 8, 9, 10 ಒಟ್ಟೊಟ್ಟಿಗೆ ಬರ್ತಕ್ಕಂಥ ಯೋಗಗಳು ಎಲ್ಲ ಒಂದನ್ನೇ ಹೇಳ್ತಕ್ಕಂಥದ್ದು. 7ನೇ ಅಧ್ಯಾಯದಲ್ಲಿ ಇರತಕ್ಕಂತಹ ಸಾರ ಸರ್ವಸ್ವವನ್ನು ಅರ್ಥ ಮಾಡಿಕೊಂಡರೆ ಅದು ಅತ್ಯಂತ ರಹಸ್ಯವಾದದ್ದು. 9ನೇದಕ್ಕೂ ಅದನ್ನೇ ಹೇಳ್ತಾನೆ ಕೃಷ್ಣ. ಇದನ್ನು ಅರ್ಥ ಮಾಡಿಕೊಂಡರೆ ಮನುಷ್ಯನಿಗೆ ಶಾಂತಿ ಎನ್ನುವುದು ಸಿಗುತ್ತೆ, ಸತ್ಯ ದರ್ಶನ ಆಗುತ್ತೆ. ಆದ್ದರಿಂದ ಕೃಷ್ಣ ಅರ್ಜುನನಿಗೆ ಹೇಳತಕ್ಕಂಥದ್ದು ಗಮನ ಇಟ್ಟು ಕೇಳಿದನ್ನ ಅಂತ ಹೇಳಿ ಒಂದು ಕೀಲಕ ಶ್ಲೋಕಗಳೆರಡನ್ನು ಹೇಳ್ತಾನೆ.